ನವಮಂಗಳೂರು ಬಂದರಿನ ನಿರ್ಮಾಣಕ್ಕೆ 1964ರಲ್ಲಿ ಮೀನುಗಾರಿಕಾ ಬಂದರನ್ನ ನಿರ್ಮಿಸಿಕೊಡುವ ಆಶ್ವಾಸನೆಯನ್ನ ಸರ್ಕಾರ ನೀಡಿತ್ತು. ಆದರೆ ಕುಳಾಯಿ ಮೀನುಗಾರಿಕಾ ಬಂದರಿನ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದೇಶ ನೀಡಿದ್ರು. ಶಂಕುಸ್ಥಾಪನೆ ನಡೆದರೂ ಟೆಂಡರ್ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ. ಈ ಎಲ್ಲ ಅವಾಂತರಕ್ಕೆ ಎನ್ಎಂಪಿಟಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಾರಣವಲ್ಲವೇ ಎಂದು ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಪ್ರಶ್ನಿಸಿದ್ರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಕುಳಾಯಿಯಲ್ಲಿ ಮೀನುಗಾರಿಕಾ ಬಂದರು ಸ್ಥಾಪನೆಗೆ ವಿಳಂಬ ಯಾಕೆ ಎಂದು ಪ್ರಶ್ನಿಸಿದ ಅವರು, ಕಾಮಗಾರಿಯ ವಿಳಂಬದಿಂದ ಆಗುವ ಹೆಚ್ಚುವರಿ ಯೋಜನಾ ವೆಚ್ಚಕ್ಕೆ ಯಾರು ಜವಾಬ್ದಾರರು? ನೆರೆಯ ಕೇರಳ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಸಹಾಯಧನದಿಂದ 1 ವರ್ಷದ ಒಳಗೆ ಮಂಜೇಶ್ವರ ಗ್ರಾಮದಲ್ಲಿ ಮೀನುಗಾರಿಕಾ ಬಂದರು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲು ಸಾಧ್ಯವಾದರೆ ಇಲ್ಲಿ ಯಾಕೆ ಆಗುತ್ತಿಲ್ಲ? ತುರ್ತು ಸಂದರ್ಭ ತುಫಾನ್ ಆದಾಗ ಮೀನುಗಾರಿಕಾ ಬೋಟಿನವರಿಗೆ ಹಳೆ ಬಂದರಿನ ಒಳಗಡೆ ಪ್ರವೇಶಿಸಲು ಆಗುವುದಿಲ್ಲ. ಎನ್ಎಂಪಿಟಿಯಲ್ಲಿ ಒಳಗೆ ಪ್ರವೇಶ ನಿರಾಕರಿಸುತ್ತಿದ್ದಾರೆ. ಆದ್ದರಿಂದ ಇನ್ನೆಷ್ಟು ಮೀನುಗಾರರು ಬಲಿಯಾಗಬೇಕಾಗಿದೆ. ಕುಳಾಯಿ ಸರ್ವಋತು ಮೀನುಗಾರಿಕಾ ಬಂದರು ನಿರ್ಮಾಣವಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ದೊರೆಯಲಿದೆ ಎಂದು ಹೇಳಿದರು. ಶಿಲಾನ್ಯಾಸ ಆಗ್ತದೆ. ಎಲ್ಲರೂ ಬಂದು ಶಿಲಾನ್ಯಾಸ ಆಗಿ ಕನಿಷ್ಠ ಪಕ್ಷ 8 ತಿಂಗಳು ಹೋಯಿತು, 1 ವರ್ಷನೇ ಕಳೆಯಿತು. ಪೋರ್ಟ್ನವರು ನವಮಂಗಳೂರು ಬಂದರಿನವರು ಒಮ್ಮೆ ಟೆಂಡರನ್ನು ಕರೀತಾರೆ. ಆ ಟೆಂಡರ್ ಕಮ್ಮಿಗೆ ಹಾಕಿಲ್ಲ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. 2ನೇ ಸಲ ಟೆಂಡರ್ ಹಾಕ್ತಾರೆ. ಬಹುಶಃ ಜನರೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಮೀನುಗಾರರೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈಗ 3ನೇ ಬಾರಿಗೆ ಟೆಂಡರನ್ನು ಕರೆದಿದ್ದಾರೆ. ಇನ್ನು ಆ ಟೆಂಡರನ್ನು ಕರೆದದನ್ನು ಕೂಡ ಬೋರ್ಡಿಗೆ ಇಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಜನರನ್ನು ಆ ಭಾಗದ ಮೀನುಗಾರರಿಗೆ ನೋವನ್ನು ನೀಡುವಂಥ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ. 1 ವರ್ಷದ ಒಳಗಡೆ 1.5 ವರ್ಷದ ಒಳಗಡೆ ಈ ಟೆಂಡರನ್ನು ಕರೆದ ಟೆಂಡರನ್ನು ಇನ್ನು ಪುನಃ ಕ್ಯಾನ್ಸಲ್ ಮಾಡದೆ ಅಧ್ಯಕ್ಷರಿಗೆ ಒತ್ತಡ ಹಾಕಿ ಇವತ್ತು ಆ ಮೀನುಗಾರಿಕಾ ಬಂದರನ್ನು ಆ ಭಾಗದ ಮೀನುಗಾರರಿಗೆ, ಆ ಭಾಗದ ನಾಗರಿಕ ಬಂಧುಗಳಿಗೆ, ಯಾರೆಲ್ಲ ಮೀನುಗಾರಿಕೆಯನ್ನು ಮಾಡುತ್ತಾ ಬರ್ತಾರೆ ಅವರಿಗೆ ಒಂದು ಫ್ರೆಶ್ ಆದ ಮೀನನ್ನು ಜನರಿಗೆ ಸಿಗುವಂಥ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ಆ ಭಾಗದಲ್ಲಿ ಅಷ್ಟೊಂದು ತರಾತುರಿಯಲ್ಲಿ ಆಗಬೇಕಿದ್ರೆ ನಮ್ಮವರು ಏನು ಮಾಡ್ತಾ ಇದ್ದಾರೆ, ಸಂಸತ್ ಸದಸ್ಯರು ಏನು ಮಾಡ್ತಾ ಇದ್ದಾರೆ, ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಸಂಶಯ ನಮಗೆ ಹೋಗ್ತದೆ.